ಮುನ್ನೂರು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುವುದಕ್ಕಿಂತ ಮೊದಲು ಇಲ್ಲಿ ಕಾಂಗ್ರೆಸ್ ಮತ್ತು CPM ಪಕ್ಷದವರು ಎರಡು ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯದಂತೆ ನಾವಿಲ್ಲಿ ಒಮ್ಮತದಿಂದ ಚುನಾವಣೆಗೆ ಹೋಗಬೇಕು ಎಂಬ ನಿಲುವಿನೊಂದಿಗೆ ಇಲ್ಲಿ 23 ಸ್ಥಾನಗಳಲ್ಲಿ 6 ಸ್ಥಾನಗಳನ್ನು CPM ಸ್ಪರ್ಧಿಸಿತು. 17 ಸ್ಥಾನಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಸ್ಪರ್ಧಿಸಿದರು. ತದನಂತರ ಇಲ್ಲಿ 10 ಸ್ಥಾನಗಳನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದುಕೊಂಡು 3 ಸ್ಥಾನಗಳನ್ನು CPM ಅಭ್ಯರ್ಥಿಗಳು ಇಲ್ಲಿ ಗೆದ್ದುಕೊಂಡರು. ಈ ದಿನ ನಡೆದಂಥ ಚುನಾವಣೆಯಲ್ಲಿ ಇಲ್ಲಿ ಜಾತ್ಯತೀತ ನಿಲುವಿಗೆ ಬೆಂಬಲಿತವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೀಮಾನ್ ವಿಲ್ಫ್ರೆಡ್ ಡಿಸೋಜರ್ ಅವರು ಸ್ಪರ್ಧಿಸಿದರು. ಉಪಾಧ್ಯಕ್ಷರಾಗಿ CPMನ ಬೆಂಬಲಿತ ಅಭ್ಯರ್ಥಿಯಾದಂಥ ನಮ್ಮ ರಾಜೇಶ್ವರಿ ಅವರು ಸ್ಪರ್ಧಿಸಿದರು. ಚುನಾವಣೆಯಲ್ಲಿ ಎಲ್ಲ 23 ಅಭ್ಯರ್ಥಿಗಳಲ್ಲಿ ಸ್ಪಷ್ಟವಾಗಿ 14 ಮತಗಳೊಂದಿಗೆ ನಮ್ಮ ವಿಲ್ಫ್ರೆಡ್ ಡಿಸೋಜರ್ ಅವರು ಅಧ್ಯಕ್ಷರಾಗಿ ನಮ್ಮ ರಾಜೇಶ್ವರಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ನಾವು ಅದಕ್ಕೆ ಜಂಟಿ ಕಾಂಗ್ರೆಸ್ ಮತ್ತು CPM ಪಕ್ಷದ ಪರವಾಗಿ ಎಲ್ಲ ನಮ್ಮ ಕಾಂಗ್ರೆಸ್ ಮತ್ತು CPM ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತವನ್ನು ನೀಡಿದ ಎಲ್ಲ ಸದಸ್ಯರಿಗೂ ಕೂಡ ಪಂಚಾಯತ್ ಸದಸ್ಯರಿಗೂ ಕೂಡ ನಾನು ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ನಮ್ಮ ಎರಡು ಜಂಟಿ ಪಕ್ಷಗಳ ಪರವಾಗಿ ವಿನಮ್ರವಾದ ವಿನಂತಿ ಇಷ್ಟೇ. 300 ಗ್ರಾಮ ಈಗಾಗಲೇ ಅಭಿವೃದ್ಧಿ ಹೊಂದುತ್ತಿರುವಂಥ ಗ್ರಾಮ. ಈ 300 ಗ್ರಾಮ ಪಂಚಾಯತ್ ಇನ್ನೂ ಕೂಡ ಅಭಿವೃದ್ಧಿ ಹೊಂದಬೇಕು. ಸ್ಪಷ್ಟವಾಗಿ ಈ ಎರಡು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಗ್ರಾಮದಲ್ಲಿ ಮೂಲಭೂತ ಕೊರತೆ ಏನುಂಟು, ಅದು ಹಕ್ಕುಪತ್ರದ ವಿಚಾರ ಇರ್ಬೋದು, ನೀರಿನ ವಿಚಾರ ಇರ್ಬೋದು, ರಸ್ತೆಯ ವಿಚಾರ ಇರ್ಬೋದು, ಬೇರೆ ಬೇರೆ ಮೂಲಭೂತ ದಾರಿದೀಪದ ವಿಚಾರ ಇರ್ಬೋದು, ಮೂಲಭೂತ ಸೌಕರ್ಯಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಈ ಭಾಗದ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಶಾಸಕರ ಅನುದಾನ ಏನು ಸಿಗ್ತದೆ ಅದನ್ನು ಸಾಧ್ಯವಾದಷ್ಟು ಇಲ್ಲಿ ಪಡೆದುಕೊಂಡು ಈ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂಬ ಒಂದು ನಿಲುವಿನಲ್ಲಿ ಸಂದರ್ಭದಲ್ಲಿ ಅವರಲ್ಲಿ ನಾನು ಕೋರಿಕೊಳ್ತೇನೆ. ಅದೇ ರೀತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾತ್ರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಲ್ಲ, ಈ ಸರ್ವ ಸದಸ್ಯರು ಕೂಡ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗ್ತದೆ. ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ಏನಾದರೂ ಹೊಂದಾಣಿಕೆ ಕೊರತೆ ಬಂದಾಗ ನಾನು ಸರ್ವ ಸದಸ್ಯರಲ್ಲಿ ಒಂದು ವಿನಂತಿ ಮಾಡ್ತೇನೆ. ಇಲ್ಲಿ 300 ಗ್ರಾಮ ಪಂಚಾಯತ್ನಲ್ಲಿ ಜಂಟಿ ಪಕ್ಷಗಳ ಗ್ರಾಮ ಸಮಿತಿ ಇದೆ. ಇಲ್ಲಿ ಜಂಟಿ ಪಕ್ಷಗಳ ನಾಯಕರು ಇದ್ದಾರೆ. ಏನಾದರೂ ಅಭಿಪ್ರಾಯ ವ್ಯತ್ಯಾಸ ಬಂದಾಗ ಆ ನಾಯಕರಲ್ಲಿ ತಿಳಿಸಿಕೊಂಡು ಅವರ ವಿಶ್ವಾಸವನ್ನು ಕೂಡ ಪಡೆದುಕೊಂಡು ಪಂಚಾಯತ್ನ ಒಳಗಡೆ ಏನು ಕೂಡ ಅಭಿಪ್ರಾಯ ವ್ಯತ್ಯಾಸ ಮಾಡದೆ ಪಂಚಾಯತ್ನ ಹೊರಗಡೆ ಅದನ್ನು ಸೇರಿಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಗ್ರಾಮದ ಅಭಿವೃದ್ಧಿಯಲ್ಲಿ ತಾವೆಲ್ಲರೂ ತೊಡಗಿಸಿಕೊಳ್ಬೇಕು. ನಿಮಗೆ ಜವಾಬ್ದಾರಿ ಇದೆ. ನಿಮಗೆ ಗ್ರಾಮ ಪಂಚಾಯತ್ ಸದಸ್ಯರೆಂದರೆ ಅಷ್ಟು ಸುಲಭದ ಮಾತಲ್ಲ. ಗ್ರಾಮ ಪಂಚಾಯತ್ ಸದಸ್ಯರೆಂದರೆ ಅದು ಬಹಳ ಮಹತ್ವವಾದಂಥ ಸ್ಥಾನ. ಆ ಸ್ಥಾನದ ಗೌರವವನ್ನು ಉಳಿಸ್ಕೊಳ್ಬೇಕಾದ್ರೆ ನೀವು ಆ ವಾರ್ಡಿನಲ್ಲಿ ಏನು ಕೆಲಸ ಕಾರ್ಯಗಳಾಗಬೇಕು. ಇಲ್ಲಿ ಮಹಿಳೆಯರಿದ್ದಾರೆ, ಮಹಿಳೆಯರಿದ್ದರೂ ಕೂಡ ನೀವು ಏನಾದರೂ ಧೃತಿಗೆಡಬೇಡಿ.
ಅಲ್ಲಿ ಜೆಂಟ್ಸ್ ಇದ್ದಾರೆ, ಜೆಂಟ್ಸ್ ಇಲ್ಲದಿದ್ದರೂ ಕೂಡ ಅಲ್ಲಿ ನಮ್ಮ ನಾಯಕರಿದ್ದಾರೆ, ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಮುನ್ನುಗ್ಗಿ ಖಂಡಿತವಾಗಿ ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ಬರದ ಹಾಗೆ ಜಂಟಿ ಪಕ್ಷ ಕೂಡ ಕಾಂಗ್ರೆಸ್ ಮತ್ತು CPM ನಿಮ್ಮ ಹಿಂದೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಂಡು ಎಲ್ರಿಗೂ ಗೆದ್ದಂಥ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಅದೇ ರೀತಿ ಗ್ರಾಮ ಪಂಚಾಯತ್ನಲ್ಲಿ ಆಯ್ಕೆಯಾದ ಸರ್ವ ಪಕ್ಷದ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ. ಕೃಷ್ಣಪ್ಪನವರು ಮಾತಾಡ್ತಾ ಇದ್ದಾರೆ. ಮುಸ್ತಫನವರು ಹೇಳಿದಾಗೆ ಈ ಒಂದು 300 ಗ್ರಾಮದ ಅಲ್ಲಿ ಕಾಂಗ್ರೆಸ್ ಮತ್ತು CPIM ಎರಡೂ ಕೂಡ ಜಾತ್ಯತೀತ ಒಂದು ಪಕ್ಷ ಆದ ಕಾರಣ ಇಲ್ಲಿ ಈ ಒಂದು ಪಂಚಾಯತಲ್ಲಿ ಜಾತ್ಯತೀತ ಪಕ್ಷ ಅಧಿಕಾರಕ್ಕೆ ಬಂದು ಈ ಒಂದು ಗ್ರಾಮದ ಒಂದು ಸಾಮರಸ್ಯವನ್ನು ಕೂಡ ಅಷ್ಟು ಗಟ್ಟಿಗೊಳಿಸಿ ಅದನ್ನು ಕೂಡ ಭದ್ರಗೊಳಿಸಿ ಅದೇ ರೀತಿ ಈ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಈ ಒಂದು ನಮ್ಮ 2 ಪಕ್ಷದ ಆಯ್ಕೆಯಾದಂಥ ಜನಪ್ರತಿನಿಧಿಗಳಿಂದ ಈ ಜನಪ್ರತಿನಿಧಿಗಳು ನಮ್ಮ ಪಕ್ಷದ 2 ಪಕ್ಷದಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಆಯ್ಕೆ ಮಾಡಿದಂಥ ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವರು ಸಮರ್ಪಕವಾಗಿ ಈ ಒಂದು ಗ್ರಾಮದ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮ ಪಡ್ತಾರೆ ಅಂತ ವಿಶ್ವಾಸ ಉಂಟು. ಶ್ರಮ ಪಡ್ತಾರೆ. ಈ ಒಂದು 2 ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದಂಥ ಈ ಎಲ್ಲ ಗ್ರಾಮದ ಮತದಾರರಿಗೂ ಹಾಗೆಯೇ ಇವತ್ತು ಈ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷಗೆ ಮತ ಕೊಟ್ಟು ಅವರನ್ನು ಆಯ್ಕೆ ಮಾಡಿದಂಥ ನಮ್ಮ 2 ಪಕ್ಷದ ಆಯ್ಕೆಯಾದಂಥ ಎಲ್ಲ ಜನಪ್ರತಿನಿಧಿಗಳಿಗೂ ನಾನು ಅದೇ ರೀತಿ ಮುಂದಕ್ಕೂ ಕೂಡ ಈ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಈ ಗ್ರಾಮದ ಎಲ್ಲ ಸರ್ವ ಸದಸ್ಯರು ಸೇರಿಕೊಂಡು ನಮ್ಮ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಯಾವುದೇ ಪಕ್ಷ ಜಾತಿ ಭೇದ ಇಲ್ಲದೆ ಈ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಸರ್ಕಾರಕ್ಕೆ ಬರುವ ಅನುದಾನ ಇರ್ಬೋದು ಮತ್ತು ಇಲ್ಲಿ ನಮ್ಮ ಪಂಚಾಯತಲ್ಲಿ ಆದಂಥ ಆದಾಯ ಆಗಿರ್ಬೋದು ಇದನ್ನು ಸಮರ್ಪಕವಾಗಿ ಯಾವುದೇ ಒಂದು ಭ್ರಷ್ಟಾಚಾರ ರಹಿತವಾದ ಒಂದು ಆಡಳಿತವನ್ನು ನಡೆಸಲಿಕ್ಕೆ ಇವರು ಪ್ರಯತ್ನ ಮಾಡ್ತಾರೆ. ಸರ್ವರು ಇದಕ್ಕೆ ಸಹಕಾರ ಕೊಡಬೇಕಂತ ಈ ಆಯ್ಕೆ ಮಾಡಿದಂಥ ಸರ್ವರಿಗೂ CPM ಪಕ್ಷದ ಪರವಾಗಿ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು 300 ಗ್ರಾಮದ 2 ಪಕ್ಷದ CPM ಮತ್ತು ಕಾಂಗ್ರೆಸ್ ಮುಖಂಡರು ತುಂಬ ಶ್ರಮಪಟ್ಟು ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ನಮ್ಮ ಮುಖಂಡರು, ಉಸ್ತುವಾರಿ ಸಮಿತಿಯವರು, ಪಂಚಾಯತ್ ಸದಸ್ಯರು ಹಾಗೂ ಸರ್ವ ಮತದಾರ ಬಾಂಧವರು ಇವತ್ತು ಈ ಅಧ್ಯಕ್ಷ ಸ್ಥಾನ ಅಲಂಕರಿಸಬೇಕಾದ್ರೆ ನನ್ನ ವಾರ್ಡ್ನಲ್ಲಿ 2ನೇ ವಾರ್ಡ್ನಲ್ಲಿ ಮತದಾರರು ನನ್ನ ಅಪಪ್ರಚಾರ ಇದ್ದರೂ ಕೂಡ ಬಹುಮತದಿಂದ ನನ್ನನ್ನು ಚುನಾವಣೆಯಲ್ಲಿ ಸ್ಪರ್ಧಿಸಿ ಕಳಿಸಿದ್ದಾರೆ. ಹಾಗೂ ಇವತ್ತು ಅಧ್ಯಕ್ಷ ಚುನಾವಣೆ ಕೂಡ ಉಪಾಧ್ಯಕ್ಷ ಚುನಾವಣೆ 2 ಪಕ್ಷದವರು CPM ಪಕ್ಷದವರು ಕಾಂಗ್ರೆಸ್ ನಮ್ಮ ಶಾಸಕರ ಅನುಪಸ್ಥಿತಿಯಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ದೇನೆ. ನಮ್ಮ ಸಹಪಾಠಿಗಳು ಪಂಚಾಯತ್ ಸದಸ್ಯರು ಕಾಂಗ್ರೆಸ್ ನನ್ನ ಆತ್ಮೀಯರಾದ ಹಸನಬ್ಬ, ಭಾಸ್ಕರ್, ಪುಷ್ಪಾಂಚನ್ ಹಾಗೂ ಐರೀನ್, ಮುಸ್ತಫಾ ಅವರು ಎಲ್ಲರೂ, ಇಲಿಯಾಸ್ ಎಲ್ಲರೂ ಸೇರಿ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಇಸ್ಮಾಯಿಲ್ ಅಧ್ಯಕ್ಷ ಉಪಾಧ್ಯಕ್ಷ ಆಗಲು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ರಾತ್ರಿ ಹಗಲು ಕಷ್ಟಪಟ್ಟು ಇವತ್ತು ಎಲ್ಲ ಸದಸ್ಯರನ್ನು ಒಟ್ಟುಗೂಡಿಸಿ ಇವತ್ತು ಅಧ್ಯಕ್ಷಗೆ ಒಂದು ಪ್ರತ್ಯೇಕವಾಗಿ ನನ್ನ ಆತ್ಮೀಯರಾದ ನವೀನ್ ಡಿಸೋಜ ಕೂಡ ಅವರನ್ನು ಕೂಡ ಒಂದು ಬಹುಮತ ತೆಗೆದುಕೊಂಡು ಇವತ್ತು ಅಧ್ಯಕ್ಷ ಸ್ಥಾನವನ್ನು ನಾನು ಅಲಂಕರಿಸಿದ್ದೇನೆ. ಇವತ್ತು ನನ್ನ ಮಾತು ಇಷ್ಟೇ, 300 ಗ್ರಾಮದ ಸರ್ವ ಅಭಿವೃದ್ಧಿಗೆ ನಾನು ಶಪಥ ಮಾಡ್ತೇನೆ. ಪ್ರತಿಯೊಂದು ನೀರಾಗಿರ್ಬೋದು, ಸ್ಟ್ರೀಟ್ ಲೈಟ್ ಆಗಿರ್ಬೋದು, ರೋಡ್, ರಸ್ತೆ ಮತ್ತು ಚರಂಡಿಗಳು ಮತ್ತು ಸ್ವಚ್ಛತಾ ಆದಾಯದಲ್ಲಿ ನಾನು ತುಂಬ ಕಳಕಳಿ ತೆಗೆಯುತ್ತಿದ್ದೇನೆ. ನಾನು ಸ್ವಚ್ಛತೆಯಲ್ಲಿ ಆದಷ್ಟು ಜಾಸ್ತಿ ಪ್ರಯತ್ನ ಮಾಡ್ತೇನೆ. ಇವತ್ತು ನಮ್ಮ ಪರಿಸರದಲ್ಲಿ ನಾವು ನೋಡ್ತೇವೆ, ನಮ್ಮ ಧಾರ್ಮಿಕ ಅಜ್ಜನಕಟ್ಟೆ ಆಗಿರ್ಬೋದು, ನಮ್ಮ ಮಸೀದಿ ಹತ್ರ ಆಗಿರ್ಬೋದು, ನಮ್ಮ ಚರ್ಚೆ ಹತ್ರ ವಠಾರ ಆಗಿರ್ಬೋದು, ಪ್ರತಿಯೊಂದು ಜಾಗದಲ್ಲಿ ಕೂಡ ಈ ಹೊಲಸನ್ನು ತಂದು ಬಿಸಾಡ್ತಾರೆ. ಈ ನಮ್ಮ ಪ್ರತಿಯೊಂದು ವಾರ್ಡಿನ ಸದಸ್ಯರು ನನ್ನ ಸಂಗತ ಈಗ ವಿರೋಧ ಪಕ್ಷದವರು ಸಹ ನನ್ನನ್ನು ಸಹಕಾರ ಕೊಟ್ಟು ಪ್ರತಿಯೊಂದು ವಾರ್ಡಲ್ಲಿ ಎಲ್ಲರೂ ಸಹಕಾರ ಕೊಟ್ಟರೆ ಎಲ್ಲ ವಾರ್ಡಿನ ಜನರಿಗೆ ಒಂದು ಮಾಹಿತಿ ಕಾರ್ಯಕ್ರಮ ಕೊಟ್ಟು ಸ್ವಚ್ಛತೆಯಲ್ಲಿ ಅಭಿವೃದ್ಧಿ ಮಾಡುವ ಅಂತ ಈ ಒಂದು ನಾನು ನನ್ನನ್ನು ಮಾತನ್ನು ಕೊನೆಗೊಳಿಸ್ತೇನೆ. ಗ್ರಾಮದ ಅಭಿವೃದ್ಧಿಗೂ ಪಕ್ಷದೊಟ್ಟಿಗೆ ಸೇರನ್ನು ಸರ್ವತೋಮುಖ ಅಭಿವೃದ್ಧಿಗೂ ಒಟ್ಟಾಗಿ ಸೇರಿ ಶ್ರಮಿಸುವ ಕೆಲಸ ಮಾಡಿದ್ದೇವೆ. ಎನ್ನ ಉಪಾಧ್ಯಕ್ಷ ಸ್ಥಾನ ಮಾತಿರಲ ಕೃಷ್ಣಪ್ಪ ಸಾಲ್ಯಾನ್, ಜಯಂತ ನಾಯಕ್, ಮಹಾಬಲ್ ಡೆಪ್ಪೆಲಿಮಾರ್, ಭುಜಂಗರೈ ಮಾತಿರಲ ಪಕ್ಷದ ಹಲವಾರು ನಾಯಕಿಯರನ್ನು ಮಾತಿರಲ ಸಹಕಾರ ಮಾಡ್ತೀರ. ಅಕ್ಕಳಿಗೆ ಮಾತಿರಲಿಲ್ಲ. ಧನ್ಯವಾದ.
ಪಂಚಾಯತ್ ಚುನಾವಣೆಯಲ್ಲಿ ನಮಗೆ ಈ ಸಲ ಇನ್ನೂ ಕೂಡ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ಸಿಗಲಿಕ್ಕೆ ಕಾರಣ ಮದನಿನಗರ ವಾರ್ಡ್ನಿಂದ ಅಬ್ದುಲ್ ಅಜೀಜ್ರವರು ನಮ್ಮ ಕಾಂಗ್ರೆಸ್ ಮತ್ತು CPM ಪಕ್ಷದ ಬೆಂಬಲಿತ ಅಭ್ಯರ್ಥಿ ಅಲ್ಲ, ಅವರು ಪಕ್ಷೇತರರಾಗಿ ನಿಂತರೂ ಕೂಡ ನಮ್ಮನ್ನು ಈ ಚುನಾವಣೆಯಲ್ಲಿ ಬೆಂಬಲಿಸಿದ್ರಿಂದ ಇನ್ನೂ ಕೂಡ ನಮಗೆ ಈ 300 ಗ್ರಾಮ ಪಂಚಾಯತ್ನಲ್ಲಿ ಶಕ್ತಿ ಬಂತು. ಅದೇ ರೀತಿ ಪಕ್ಷೇತರಾಗಿ ಸ್ಪರ್ಧಿಸಿದಂಥ SDPI ಬೆಂಬಲಿತ ಆರಿಫ್ರವರು ಕೂಡ ಈ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಬೆಂಬಲವನ್ನು ನೀಡಿದ್ದಾರೆ. ಅವರಿಗೆ ಪ್ರತ್ಯೇಕವಾಗಿ ಅದೇ ರೀತಿ ನಮ್ಮ ಕಳೆದ ಸಾರಿ BJPಯಿಂದ ಬಂದು ಈ ಸಲ ನಮ್ಮ ಪಕ್ಷದಲ್ಲಿ ಸ್ಪರ್ಧಿಸಿದಂಥ ವಿಶಾಲಾಕ್ಷಿ ಸುಭಾಷ್ ನಗರ ವಾರ್ಡ್ನಲ್ಲಿ ವಿಶಾಲಾಕ್ಷಿ ಅವರು ಅಲ್ಲಿ ಸ್ಪರ್ಧಿಸಿದ್ರಿಂದ ಇನ್ನೂ ಕೂಡ ನಮಗೆ ಅಲ್ಲಿ ಶಕ್ತಿ ಬಂತು. ಮತ್ತು ಇನ್ನೊಬ್ಬ ನಮ್ಮ ಅಭ್ಯರ್ಥಿ ಕೇವಲ 20 ಓಟಿಗೆ ಅಲ್ಲಿ ಸೋತದ್ದು. ಅದರಿಂದ ವಿಶಾಲಾಕ್ಷಿ ಅವರು ಬಂದಿದ್ದರಿಂದ ಕೂಡ ನಮ್ಮ ಈ ಪಕ್ಷಕ್ಕೆ ಇಲ್ಲಿ ಶಕ್ತಿ ಬಂತು, ನಾವು ಇಲ್ಲಿ ಅಧಿಕಾರವನ್ನು ಪಡೆಯಲು ಸಾಧ್ಯವಾಯಿತು ಎಂಬುದನ್ನು ಕೂಡ ಹೇಳಲು ಬಯಸ್ತಾ ಇದ್ದೇನೆ. ನಮ್ಮ 300 ಪಂಚಾಯತಿನ ಅಧ್ಯಕ್ಷ ಉಪಚುನಾವಣೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾಗಿ ವಿಲ್ಪರ್ಟ್ ಡಿಸೋಜರ್ ಅವರು, ಹಾಗೆ ಉಪಾಧ್ಯಕ್ಷರಾಗಿ ರಾಜೇಶ್ವರಿ ಅವರು ಆಯ್ಕೆಯಾಗಿದ್ದಾರೆ. ಕಳೆದ ಸಲ ಈ ಒಂದು 300 ಪಂಚಾಯತ್ BJP ಕೈಯಲ್ಲಿತ್ತು. ಈ ಸಲ ನಮ್ಮ ಒಂದು ಎಲ್ಲ ಜಾತ್ಯತೀತ ಒಂದು ಎಲ್ಲರ ಒಗ್ಗಟ್ಟಿನ ಪರಿಣಾಮವಾಗಿ ಒಂದು ನೆಮ್ಮದಿಯ ಈ ಒಂದು ಅಭಿವೃದ್ಧಿ ಆಗಬೇಕಂತ ಉದ್ದೇಶದಿಂದ ನಾವು ಕಮ್ಯುನಿಸ್ಟ್ನವರಿಗೆ ಒಂದು ಜಾತ್ಯತೀತ ಒಂದು ಪಕ್ಷವಾದ ಕಮ್ಯುನಿಸ್ಟ್ ಅಲಯನ್ಸ್ ಮಾಡಿಕೊಂಡು ಈ ಒಂದು 300 ಗ್ರಾಮ ಪಂಚಾಯತನ್ನು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಅಧಿಕಾರಕ್ಕಿಂತ ತಂದಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ನಮ್ಮ ಇಡೀ ಒಂದು ಸಮಗ್ರ ಅಭಿವೃದ್ಧಿ ಆಗಬೇಕು. ನಮ್ಮ ಈ ಕ್ಷೇತ್ರದ ಶಾಸಕರಾದ ಯುಟಿಕ ಸಹಕಾರದೊಂದಿಗೆ ಈ ಒಂದು ಸಮಗ್ರ ಅಭಿವೃದ್ಧಿ ಮಾಡಿಕೊಂಡು, ಹಾಗೆ ಎಲ್ಲರ ಒಂದು ಸದಸ್ಯರ ಸಹಕಾರದೊಂದಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಸಹಕಾರದಿಂದ ಒಂದು ಉತ್ತಮ ರೀತಿಯ ಆಡಳಿತ ಮಾಡಿಕೊಂಡು ಅಭಿವೃದ್ಧಿಯನ್ನು ಮಾಡಬೇಕಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ 2 ಮಾತನ್ನು ಹೇಳಲಿಕ್ಕೆ ನಾನು ಅಷ್ಟೇ ಇಚ್ಛೆ ಪಡ್ತಾ ಇದ್ದೇನೆ. 300 ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಹಾಗೂ ಮಾರ್ಕ್ಸಿಸ್ಟ್ ಪಕ್ಷ ಮೈತ್ರಿಯಾಗಿ ಇವತ್ತು ಅಧಿಕಾರ ಹಂಚಿಕೊಂಡು ಇವತ್ತು ಅಧ್ಯಕ್ಷರಾಗಿ ವಿಲ್ಫ್ರೆಡ್ ಡಿಸೋಜರು, ಉಪಾಧ್ಯಕ್ಷರಾಗಿ ರಾಜೇಶ್ವರಿ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ಮಂಗಳೂರು ತಾಲೂಕಿನ ಪರವಾಗಿ ಹೃತ್ಪೂರ್ವಕವಾದ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ವಿಲ್ಫ್ರೆಡ್ರು ಮತ್ತು ರಾಜೇಶ್ವರಿ ಅವರು, ನೀವು ಈ ಗ್ರಾಮದ ಸಮೃದ್ಧ ಅಭಿವೃದ್ಧಿಗೆ ನೀವು ಸಹಕಾರ ಕೊಡಬೇಕು. ಜಾತಿ ಮತ ಭೇದವನ್ನು ಬಿಟ್ಟು ರಾಜಕೀಯ ಪಕ್ಷವನ್ನು ದೂರ ಇಟ್ಟು 300 ಗ್ರಾಮದ ಅಭಿವೃದ್ಧಿಗೆ ನೀವು ಎಲ್ಲರೂ ಸೇರಿ ಈ ಒಂದು ಗ್ರಾಮವನ್ನು ಅಭಿವೃದ್ಧಿ ಮಾಡ್ತೀರಿ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ. ಇವತ್ತು ವಿಲ್ಫ್ರೆಡ್ರವರು ಮತ್ತು ರಾಜೇಶ್ವರವರು, ನೀವು ಈ ಗ್ರಾಮದ ಮಾಲಕರಲ್ಲ, ನೀವು ಈ ಗ್ರಾಮದ ಸೇವಕರು. ನಿಮ್ಮ ಮಾಲಕರು ಯಾರಂತ ಕೇಳಿದರೆ ಈ ಗ್ರಾಮ ಪಂಚಾಯತಿನ ಸದಸ್ಯರು, ಈ ಗ್ರಾಮದ ಗ್ರಾಮಸ್ಥರು. ಗೌರವಾನ್ವಿತ ಗ್ರಾಮಸ್ಥರನ್ನು, ಗ್ರಾಮ ಪಂಚಾಯತ್ ಸದಸ್ಯರನ್ನು, ಎಲ್ಲ ಪಕ್ಷದವರನ್ನು ಒಗ್ಗೂಡಿಸಿ ಈ ಗ್ರಾಮದ ಅಭಿವೃದ್ಧಿಗೆ ನೀವು ಸಂಪೂರ್ಣ ಸಹಕಾರ ಕೊಡಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿ, ಇವತ್ತು ನಡೆದಂಥ ಚುನಾವಣೆಯಲ್ಲಿ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು, ನಮ್ಮ ಮಾರ್ಕ್ಸಿಸ್ಟ್ ಪಕ್ಷದ ಕಾರ್ಯಕರ್ತ ನಮ್ಮ ಕೃಷ್ಣಪ್ಪನ ಅಣ್ಣನವರು, ಅದೇ ರೀತಿ ನಮ್ಮ ಬ್ಲಾಕಿನ ಅಧ್ಯಕ್ಷರು ಸಂತೋಷ್ ಕುಮಾರ್ ಅವರು, ಇವರೆಲ್ಲರ ಪ್ರಯತ್ನದಿಂದ
ಆದ್ದರಿಂದ ಜಾತ್ಯಾತಿ ನಿಲುವಿಗೆ ಒಗ್ಗಟ್ಟಿನ ಜಯ ಇವತ್ತು ಸಿಕ್ಕಿದೆ. ಇವತ್ತು 300 ಗ್ರಾಮದ ಸೌಹಾರ್ದ ಗ್ರಾಮ, ಜಾತ್ಯಾತೀತ ಗ್ರಾಮ ಅಂತ ಹೇಳಿ ಎತ್ತಿ ತೋರಿಸಿದೆ. ಅದಕ್ಕಾಗಿ ನಾನು 300 ಗ್ರಾಮದ ಎಲ್ಲ ಪಂಚಾಯತ್ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದೆ. ಗ್ರಾಮ ಪಂಚಾಯತ್ ಚುನಾವಣೆಗೆ ಸಹಕಾರ ಮಾಡಿದಂಥ ನಮ್ಮ ಜನಪ್ರಿಯ ನಾಯಕ, ಜನಪ್ರಿಯ ಬಂಧು ಹಾಗೂ ಬಡವರ ಬಂಧಾಗಿರೋಂಥ UT ಖಾದರ್ ಅವರ ನೇತೃತ್ವದಲ್ಲಿ ಹಾಗೂ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮಾನ್ ಮೊಹಮ್ಮದ್ ಮೋಹನ್ ಅವರು ಹಾಗೂ ನಮ್ಮ ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರು ಸಂತೋಷ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಹಾಗೂ ಗ್ರಾಮ ಸಮಿತಿಯ ಅಧ್ಯಕ್ಷರಂಥ ನವೀನ್ ಡಿಸೋಜರ ನೇತೃತ್ವದಲ್ಲಿ ಈ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟಂಥ ನಮ್ಮ ನಾಯಕರಿಗೆ ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಬಂಧುಗಳಿಗೆ ಹಾಗೂ ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ಕೂಡ ನಮ್ಮ ಚುನಾವಣೆ ಪ್ರಕ್ರಿಯೆಯನ್ನು ಸುಸೂತ್ರವಾಗಿ ನಡೆಸಿಕೊಟ್ಟದ್ದಕ್ಕೆ ನಮ್ಮ ಗ್ರಾಮ ಸಮಿತಿಯ ಪರವಾಗಿ ಎಲ್ಲ ನಾಯಕರಿಗೂ ಧನ್ಯವಾದ ಅರ್ಪಿಸ್ತಾ ಹಾಗೂ ಉಸ್ತುವಾರಿ ಹಾಗೂ ಇವತ್ತಿನ ಮುಖ್ಯವಾಗಿ ವಿಷಯ ಏನಂದರೆ ನಮಗೆ ಈ ಚುನಾವಣೆ ಉಸ್ತುವಾರಿ ಸಮಿತಿ ಅಂತ ಬ್ಲಾಕ್ನಿಂದ ಆದೇಶ ಪ್ರಕಾರ ನಮ್ಮ ಚುನಾವಣೆ ಉಸ್ತುವಾರಿ ಸಮಿತಿ ಅಧ್ಯಕ್ಷರಾದ ಇವರು ಮುಸ್ತಫಾ ಅವರ ನೇತೃತ್ವದಲ್ಲಿ ಈ ರೀತಿಯ ಪ್ರಕ್ರಿಯೆಯನ್ನು ಅವರಿಗೆ ಕೂಡ ಮುಸ್ತಫಾ ಅವರಿಗೆ ಕೂಡ ನಮ್ಮ ಗ್ರಾಮ ಸಮಿತಿಯ ಪರವಾಗಿ ಹಾಗೂ ನಮ್ಮ ಉಳ್ಳಾಳ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಕೋಡಿಜಲ್ ಅವರಿಗೂ ಕೂಡ ನಮ್ಮ ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸಿ ಕುತ್ತಾರಪದ ಜಂಕ್ಷನ್ನಲ್ಲಿ ನಮ್ಮ ನೂತನ ಅಧ್ಯಕ್ಷರು ನೂತನ ಉಪಾಧ್ಯಕ್ಷರ ಮೆರವಣಿಗೆ ಈಗಾಗಲೇ ನಾವು ಸಾಗಿಸಲಿಕ್ಕೆ ಇಷ್ಟಪಡ್ತೇವೆ.